ಮತ್ತೊಂದು ರಾಕೆಟ್ ಮೇಲೆ ಆಕಾಶದಲ್ಲಿ ಹಾರುತ್ತಿದ್ದಾಗ ವಿಮಾನ ರಾಕೆಟ್ ಹತ್ತಿರ ಕೇಳಿತು. ನೀನೇಕೆ ಇಷ್ಟೊಂದು ವೇಗವಾಗಿ ಹಾರುತ್ತಿರುವೆ? ಆಗ ರಾಕೆಟ್ ಅಸಹನೆಯಿಂದ, ನನ್ನ ಕಷ್ಟ ನಿನಗೇನು ಗೊತ್ತು? ನಿನ್ನ ಬಾಲಕ್ಕೆ ಬೆಂಕಿ ಹಚ್ಚುತ್ತಿದ್ದರೆ ನಿನಗೂ ತಿಳಿಯುತ್ತಿತ್ತು ಎಂದಿತು. ಹೀಗೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಚಿಂತೆ ಕಷ್ಟಗಳಿರುತ್ತವೆ. ಇವುಗಳನ್ನು ದೂರ ಮಾಡೋಣವೇ? ಹಾಯ್ ಮಾತೆರೆಗ್ಲ ಸೊಲ್ಮೇಲು ಯಾನ್ ಮದ್ಯೋಡು ಪಾತೆರೊಂದುಲ್ಲೆನ್ ಬೇಜಾರು ಮಲ್ಪೊಡ್ಚಿ ದಾಯಪನ್ನಾಗ ಎಂಕ್ಲೆ ಒಲ್ಪ ಪಾತೆರ ಅಲ್ಪ ಪಾತೆರೊಂದುಲ್ಲ ಅಂಚ ನಿಕ್ಲೆಡ ಯಾನ್ಕೇನು ಒಂಜೆ ನಿಕ್ಲನ ಪದ್ಯೋಡು ಓಂಡಲ ಮಿಸ್ಟೇಕ್ ಬತ್ತಂಡ ದಯದಿದು ಕ್ಷಮಿಸಾಲೆ. ದಾಯಪಂಡ ಎಂಕ್ಲೆ ಕಾಪಿ ರೈಟ್ ಬತ್ತಂಡ ಅವನ್ ಡಿಲೀಟ್ ಮಲ್ಪೊಡಾದು ಬರ್ಪುಂಡು ಏರ್ಲ ಬೇಜಾರು ಮಲ್ಪೊಡ್ಚಿ ನಿಕ್ಲನ ಜೋಕ್ಲನ ಒಂಜಿ ಡ್ಯಾನ್ಸನ್ನು ನಿಕುಲ್ ತೂಲೆ ಬೊಕ ಪದ್ಯ ಚೇಂಜ್ ಆಂಡಲ ಎಂಕ್ಲ ಇಕ್ ಬೋಡುತ್ತಿನ ಒಂದು ಪದ್ಯವನ್ನು ಪಾಡುವ ಅಂಚ ಎಂಕ್ಲೆ ಓವು ಕಾಪಿ ರೈಟ್ ಬರ್ಪುಂಡು ಗೊತ್ತಿಪ್ಪುಜಿ ಅವು ಬತ್ತಿರಡು ಬಕ್ಕನೆ ಗೊತ್ತಾಪುಂಡು ಅಪ್ಪಗ ಎಂಕುಲು ಡಿಲೀಟ್ ಮಲ್ಪ ಮಾತೆರ್ಲ ಪ್ರೋತ್ಸಾಹ ಮಲ್ಪಲೆ ಎಂಕ್ಲ ವೀಡಿಯೋನ ತೂಲೆ ನಿಕ್ಲ ಜೋಕ್ಲನ ವೀಡಿಯೋನ ನಿಕುಲ್ ತೂದು ಸಂತೋಷ ಪಡಲೆ. ಅಂಚನೆ ಹೆಂಗೆ ಒಂಜಿ ಲೈಕ್ ಕೊರ್ಪಿನ ಮದ ಕೊಡ್ಚಿ ಮಾತೆರ್ಲ ಏರು ಸಬ್ಸ್ಕ್ರೈಬ್ ಮಲ್ದು ಜರಾಕು ಸಬ್ಸ್ಕ್ರೈಬ್ ಮಲ್ತೊಂದು ತೂಲೆ ಪಂಡದಕ್ಕೆ ಏನೊಂದಲ್ಲ ಬೊಕ ಅಂಚನೆ ನಿಕಲ್ನ ಸಬ್ಸ್ಕ್ರೈಬ್ ಮಲ್ತಾನೆ ಎಂಕಲ್ನ ಓವು ವೀಡಿಯೋ ಪಾಂಡಲ ನಿಕ್ಲೆ ಬರ್ಪುಂಡು ಏಪಲ ಸಪೋರ್ಟ್ ಮಲ್ಪಲನ್ಕೆ ಏನೊಂದು ಇನ್ನಿತ್ತ ಪಾತ್ರನ ಮುಗಿತೊಂದಲ್ಲ ಅಂಚನೆ ಮಾತೆರ್ಲ ಸಪೋರ್ಟ್ ಮಲ್ಪಲೆ.
ಕುಡಿಕೆ ಕುಡಿಕೆಯಲ್ಲಿ ಸಾಗರ. ನಾನ್ಯಾರು ನಿಮಗೆ ಗೊತ್ತು? ಅಂಬಾಲೆಲೆ ತಾಂಬುಲೆಲೆ ಎಂಬ ಹಾಡಿಗೆ ನಾಲ್ಕನೇ ಹುಡುಗಿಯರ ಅದ್ಭುತ ನೃತ್ಯ ನೋಡಿ ಆನಂದಿಸಿ. ಪ್ರಾಣೇಶ್ವರ ಮುಳ್ಳು ಮುಖ ಎಲ್ಲರೆ ನಡೆಯೋ ಆ ಸೋಗಿನ ಹೆಣ್ಣಿರ ಯತ್ನಿಸುವುದು ಎರಡೂ ಶ್ರಮ ಸಾಧ್ಯ ಕೆಲಸವೇ. ಜಾನಪದ ಕಲೆಯನ್ನು ಗ್ರಾಮ ಕಲೆ, ಗ್ರಾಮೀಣ ಕಲೆ ಎಂದು ಕರೆಯಬಹುದು. ಹಳ್ಳಿಗಳಲ್ಲಿ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಹೊರಹೊಮ್ಮುವ ರಸಿಕತೆಯನ್ನು ನಾವು ಈ ಕಥೆಯಲ್ಲಿ ಕಾಣಬಹುದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪದ ಗೀತೆಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು.
ಒಂದೇ ನಾಣದ ಎರಡು ಮುಖಗಳಿದ್ದಂತೆ. ಈ ಜಾನಪದ ಸೊಬಗನ್ನು ಚರ್ಚಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪಾಶ್ಚಾತ್ಯ ಸಂಸ್ಕೃತಿಗೆ ಮೊರೆ ಹೋಗುವ ಈ ದಿನದ ಜಾನಪದದ ಕಲೆ ಸಂಸ್ಕೃತಿಯನ್ನು ಪೂರ್ತಿಯಾಗಿ ಕಳೆದುಕೊಳ್ಳದ ಹಾಗೆ ಜಾನಪದ ಸಂಸ್ಕೃತಿ ಎಂಬ ಬೀಜವನ್ನು ಮುಂದಿನ ಪೀಳಿಗೆಗೂ ಉಳಿಸಬೇಕಾದ ಅನಿವಾರ್ಯತೆ ನಮ್ಮದು.
ಪ್ರದರ್ಶಿಸಿದ 6ನೇ ತರಗತಿ ವಿದ್ಯಾರ್ಥಿ